ಬ್ರಹ್ಮಗಿರಿಯಲ್ಲಿರುವ ಸಿಂಡಿಕೇಟ್ ಬ್ಯಾಂಕ್ನ ವಲಯ ಶಾಖೆಯಲ್ಲಿ ಇಂದು ಬ್ರಾಂಚ್ ಫೌಂಡರ್ಸ್ ಡೇ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಂಬಲ್ಪಾಡಿಯ ಶ್ರೀ ಜನಾರ್ದನ ಮಹಾಕಾಳಿ ದೇವಸ್ಥಾನದ ಧರ್ಮದರ್ಶಿಗಳಾದ ವಿಜಯ್ ಬಲ್ಲಾಳ್ ಅವರು ಆಗಮಿಸಿದರು. ಸಿಂಡಿಕೇಟ್ ಬ್ಯಾಂಕ್ನ ವತಿಯಿಂದ ಅವರಿಗೆ ಸನ್ಮಾನವನ್ನು ಮಾಡಲಾಯಿತು. ಸಿಂಡಿಕೇಟ್ ಬ್ಯಾಂಕ್ ಹಾಗೂ ಬ್ಯಾಂಕ್ ಜೊತೆಗಿನ ಸಂಬಂಧದ ಕುರಿತು ಶಾಖೆಯ ಕ್ಷೇಮಾಭಿವೃದ್ಧಿಯ ಬಗ್ಗೆ ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಿಂಡಿಕೇಟ್ ಬ್ಯಾಂಕಿನ ವಲಯ ಪ್ರಬಂಧಕರಾದ ಭಾಸ್ಕರನ್ ದೇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಅಧ್ಯಕ್ಷೀಯ ಭಾಷಣಗಳನ್ನು ಮಾಡಿದ ಹಂದೇವರು ಸಿಂಡಿಕೇಟ್ ಬ್ಯಾಂಕ್ ಇಲ್ಲಿಯವರೆಗೆ ನಡೆದು ಬಂದ ಹಾದಿ ಹಾಗೂ ಸಾಧನೆಯ ಕುರಿತು ಮಾತನಾಡಿದರು. ಇನ್ನು ಬ್ರಹ್ಮಗಿರಿಯಲ್ಲಿರುವ ಶಾಖೆಯ ಕುರಿತು ಮತ್ತು ಬ್ರಾಂಚ್ ಫೌಂಡರ್ಸ್ ಡೇಯ ಉದ್ದೇಶದ ಕುರಿತು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶಾಖೆಗಾಗಿ ಕೈ ಜೋಡಿಸಿದ ಹಲವು ಗೌರವಾನ್ವಿತ ವ್ಯಕ್ತಿಗಳನ್ನು ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಭಾಸ್ಕರನ್ ದೇವರು ಮನೆ ಸಾಲ, ಉನ್ನತ ವ್ಯಾಸಂಗಕ್ಕಾಗಿ ಶೈಕ್ಷಣಿಕ ಸಾಲವನ್ನು ಗ್ರಾಹಕರಿಗೆ ನೀಡಿದರು. ಲಕ್ಷ್ಮಿ ಚಂಚಲೆ, ಲಕ್ಷ್ಮಿ ನಮ್ಮ ಕೈಯಲ್ಲಿ ಯಾವುದು ಉಳಿಯೋದಿಲ್ಲ. ಬ್ಯಾಂಕಲ್ಲೇ ಆಗಲಿ, ನಮ್ಮ ಮನೆಯಲ್ಲೇ ಆಗಲಿ, ಅಥವಾ ನಮ್ಮ ಬ್ಯಾಂಕಿನ ಅಕೌಂಟ್ನಲ್ಲೇ ಆಗಲಿ, ನಾವು ಒಂದು ಪ್ರಾರ್ಥನೆ ಯಾವಾಗಲೂ ಮಾಡಬೇಕು. ಎಲ್ಲ ದೇವರುಗಳಿಗೆ ಸಂಬಂಧಪಟ್ಟ ಪ್ರಾರ್ಥನೆ, ಬೆಳಗ್ಗೆ ಹೇಳುವಂಥ ಪ್ರಾರ್ಥನೆ, ಅದು ಎರಡೇ ಲೈನ್ ಇದೆ, ಅಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲಿ ಎಲ್ಲಿ ನನ್ನ ಮನಸ್ಸು ಇರುತ್ತದೋ, ಎಲ್ಲಿ ಎಲ್ಲಿ ನನ್ನ ಮನಸ್ಸು ಇರುತ್ತದೋ ಅಲ್ಲಿ ಅಲ್ಲಿ ನಿನ್ನ ಸ್ವರೂಪ ಇರಲಿ. ಹಣ ಖರ್ಚು ಮಾಡೋ ಯೋಚನೆ ಮಾಡ್ತೇವೆ, ಯಾರ್ಯಾರು ಮಾತಾಡೋದು ಯೋಚನೆ ಮಾಡ್ತೇವೆ. ಅಮ್ಮ ನೋಡ್ತಾ ಇದ್ದಾರೆ, ದೇವ್ರು ನೋಡ್ತಾ ಇದ್ದಾರೆ, ಯಾವುದೇ ದೇವರಾಗಿರಲಿ ನೋಡ್ತಾ ಇದ್ದಾರೆ. ಎಲ್ಲಿ ಎಲ್ಲಿ ನನ್ನ ತಲೆ ಇರುತ್ತದೋ ಅಲ್ಲಿ ನಿನ್ನ ಪಾದ ಇರಲಿ. ಮೆಸೇಜ್ ಬರೋದು ಸರ್, ನಂಗೆ ಬಂದರೆ ನಾನು ನೋಡೋದೇ ಇಲ್ಲ, ಮೆಸೇಜ್ ನೋಡೋಕೆ ಆದರೆ ಇಲ್ಲಿದ್ದು ಸಿಂಡಿಕೇಟ್ ಬ್ಯಾಂಕು ಇವತ್ತು ಬೆಳಿಗ್ಗೆ ಹೇಳಿದ್ರು, ನಾನು ಪ್ರಸಾದ್ ಕಳಿಸ್ಕೊಡಿ ನನಗೆ ಸ್ವಲ್ಪ ಅಂತ ಹೇಳಿದ್ದಾರೆ. ಹೇಳಿಬಿಟ್ಟು ಸರ್ ಸಿಂಡಿಕೇಟ್ ಬ್ಯಾಂಕ್ ಸರ್ ಒಳ್ಳೆ ಇದ್ದಾರೆ ಸರ್, ಮೇಡಮ್ ಅಂತ ಒಳ್ಳೆ ಇದ್ದಾರೆ ಸರ್, ಸ್ಟಾಫ್ ಎಲ್ಲ ಒಳ್ಳೆ ರೆಸ್ಪಾಂಡ್ ಮಾಡ್ತಾರೆ ಸರ್. ಅದು ಬೇಕು, ಅದು ನಮಗೆ ಕೊಡುವ ತೃಪ್ತಿ. ಹಣ ತೃಪ್ತಿ ಕೊಡುತ್ತೆ, ಅದಕ್ಕೆ ಕೊನೆಗೆ 60 ವರ್ಷ ಮೇಲೆ ಉಳಿಯುವಂಥ ತೃಪ್ತಿ. ಇವತ್ತು ನೋಡಿ ಇವರನ್ನು ದೀಪ ಹಚ್ಚಿ ಬನ್ನಿ ಇವರೆಲ್ಲ ನೆನೆಸ್ಕೊಂಡು ಫೌಂಡ್ರು ಅವ್ರು EGM ಎಷ್ಟು ಕೆಲಸ ಮಾಡಿದ್ರು ನೆನೆಸಿದ್ರು, DGM ಕೆಲಸ ಬಂದು ಅದು ಮಾತ್ರ ನಮ್ಮ ಜೀವನದಲ್ಲಿ ಉಳಿಯೋದಿಲ್ಲ, ಮತ್ತು ಯಾವುದು ಸಹ ಉಳಿಯೋದಿಲ್ಲ. ಮತ್ತು ಆರೋಗ್ಯ, ಇದರಿಂದ ಸಿಗೋದು ಆರೋಗ್ಯವನ್ನು ಉಳಿಸಿಕೊಳ್ಬೇಕು. ನಮ್ಮ ಸಂಸ್ಥೆಗೆ ಒಳ್ಳೆಯದಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದರೆ ನಮಗೆ ಹೊಟ್ಟೆ ಕೊಡುವಂಥದ್ದು, ಅಲ್ಲಿ ಒಳ್ಳೆಯದಾದರೆ ನಮಗೂ ಹೆಚ್ಚು ಒಳ್ಳೆಯಾಗಿ ತುಂಬ ಇಟ್ಕೊಳ್ಬೇಕು ಅಂತ ಹೇಳ್ತಾ, ನೀವು ಸಿಂಡಿಕೇಟ್ ಬ್ಯಾಂಕಿನ ಫೌಂಡೇಶನ್ ಡೇಯನ್ನು ಆಚರಿಸ್ತಾ ಇದ್ದೀರಾ. ನಿಮಗೆ ದೇವರು ಒಳ್ಳೆಯದು ಮಾಡಲಿ ಮತ್ತು ಈ ಶಾಖೆಯು ಅಭಿವೃದ್ಧಿಯಾಗುತ್ತಾ ಹೋಗಲಿ ಅಂತ ನಾನು ಪ್ರಾರ್ಥನೆ. ತಮಗೆಲ್ಲ ತಿಳಿದಂತೆ ಡಾಕ್ಟರ್ ಮಾಧವ್ ಪೈ ಅವರ ಬಗ್ಗೆ ಬಲ್ಲಾಳರು ಸಾಕಷ್ಟು ಹೇಳಿದ್ದಾರೆ. ಹಲವು ಮುಖಗಳ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಡಾಕ್ಟರ್ TMA ಪೈ ಅವರ ವ್ಯಕ್ತಿತ್ವದಲ್ಲಿ ಈ ಸಿಂಡಿಕೇಟ್ ಬ್ಯಾಂಕಿನ ಜನನ ಕೂಡ ಒಂದು ಅತ್ಯುತ್ತಮವಾದಂಥ ಒಂದು ಅವರ ನಿರ್ಧಾರವಾಗಿತ್ತು. 1925ನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿ ಇವತ್ತು ಸಾಧಾರಣ 95 ವರ್ಷಗಳನ್ನು ಕಾಣ್ತಾ ಇರುವ ದೇಶದ ಅತಿ ದೊಡ್ಡ ಬ್ಯಾಂಕುಗಳಲ್ಲಿ ಹೆಚ್ಚು ಕಡಿಮೆ 6ನೇ ಸ್ಥಾನವನ್ನು, ಅತಿ ದೊಡ್ಡ ಬ್ಯಾಂಕುಗಳ ಪೈಕಿ 6ನೇ ಸ್ಥಾನವನ್ನು ಹೊಂದಿರುವಂಥ ಬ್ಯಾಂಕ್ ಇದು. ಬಹಳ ಒಂದು ಸಣ್ಣ ರೀತಿಯಲ್ಲಿ
ಉಡುಪಿಯಲ್ಲಿ ಮುಕುಂದ ನಿವಾಸದಲ್ಲಿ ಓಪನ್ ಆದಂಥ ಈ ಬ್ಯಾಂಕ್ ಇವತ್ತಿನ ದಿನ ದೇಶದ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ತನ್ನ ಶಾಖೆಗಳ ಜಾಲವನ್ನು ಹೊಂದಿ 4,000ಕ್ಕೂ ಹೆಚ್ಚಿನ ಶಾಖೆಗಳು ಹಾಗೂ 4,340 ATMಗಳನ್ನು ಹೊಂದಿರುವಂಥ ಅತ್ಯುತ್ತಮವಾದ ಅತಿ ದೊಡ್ಡ ಬ್ಯಾಂಕ್ ಆಗಿದೆ ಇವತ್ತು. ಬರೀ 8,000 ರೂಪಾಯಿಯ ಬಂಡವಾಳದಲ್ಲಿ ಶುರು ಮಾಡಿದ ನೇಕಾರರ ಕಷ್ಟವನ್ನು ನೋಡಿ ಅವರಿಗೆ ಒಂದು ಸಹಾಯ ಮಾಡುವ ರೀತಿಯಲ್ಲಿ 8,000 ರೂಪಾಯಿ ಬಂಡವಾಳ ಹಾಕಿ ಸ್ಟಾರ್ಟ್ ಮಾಡಿದಂಥ ಡಾಕ್ಟರ್ TMA ಪೈ ಅವರಾಗಲಿ, ಕುಡುವ ಅವರು ಹಾಗೂ UA ಪೈ ಅವರು ಶುರು ಮಾಡಿದಂಥ ಬ್ಯಾಂಕು ಇವತ್ತಿನ ದಿನ ತನ್ನ ಬಂಡವಾಳವನ್ನು ಹಲವಾರು ಕೋಟಿಗಳಿಗೆ ಹೆಚ್ಚಿಸಿ ನಮ್ಮ ಬ್ಯಾಂಕಿನ ಒಟ್ಟು ವ್ಯವಹಾರಗಳು ಇವತ್ತಿನ ದಿನ 4,70,000 ಕೋಟಿಗೂ ಹೆಚ್ಚಾಗಿದೆ. ಅದರಲ್ಲಿ ನಮ್ಮ ಮಣಿಪಾಲದ ವಲಯ ವ್ಯಾಪ್ತಿಯಲ್ಲಿ ಬರುವಂತಹ 426 ಶಾಖೆಗಳಲ್ಲಿ ಸಾಧಾರಣ 35,000 ಕೋಟಿಯ ವ್ಯವಹಾರವನ್ನು ತಮ್ಮಂತಹ ಗ್ರಾಹಕರಿಂದ ಈ ಮಣಿಪಾಲ ವಲಯ ಕಚೇರಿಯಲ್ಲಿ 426 ಶಾಖೆಗಳಲ್ಲಿ ತನ್ನ ವ್ಯವಹಾರಗಳನ್ನು ಹೊಂದಿದೆ. ಈ ವಲಯ ಕಚೇರಿಯ ವ್ಯಾಪ್ತಿಯಲ್ಲಿ ಕರ್ನಾಟಕದ ಅರ್ಧ ಭಾಗ ಬರ್ತದೆ. ಮಣಿಪಾಲ ವಲಯ ಕಚೇರಿ 426 ಶಾಖೆಗಳನ್ನು ಹೊಂದಿದೆ. ಪುತ್ತೂರಿನಿಂದ ಹಿಡಿದು ಬೆಳಗಾವಿ ಚಿಕ್ಕೋಡಿಯವರೆಗೆ ಅರ್ಧ ಕರ್ನಾಟಕದ ಭಾಗವನ್ನು ನಮ್ಮ ಮಣಿಪಾಲದ ವ್ಯಾಪ್ತಿಯಲ್ಲಿ ಬರ್ತದೆ. ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಅರ್ಚನಾ ಬಂದ ಮೇಲೆ ಬ್ಯಾಂಕಿನ ವ್ಯವಹಾರದಲ್ಲಿ ಸರ್ವಿಸ್ ಸ್ಟ್ಯಾಂಡರ್ಡಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಗ್ರೋತಲ್ಲಿ 16% ಗ್ರೋತ್ ಅಂದರೆ ನಮ್ಮ ಆರೋಗ್ಯ ಆ್ಯಾವ್ರೇಜ್ ಗ್ರೋತಿನ ಡಬಲ್ಗಿಂತ ಜಾಸ್ತಿ ಗ್ರೋತ್ ಆಗಿದೆ. ಅತಿ ಜನ ಕ್ರೆಡಿಟ್ ಅವಳಿಗೇನೆ ಹೋಗಿರ್ತದೆ, ಎಂಟೈರ್ ಬ್ಯಾಂಕ್ ಕೊಡೋಕ್ಕೆ ಇಲ್ಲ. ಸೊ ನನ್ನ ಕೇಳಿಕೆ ಏನು ಅಂತ ಹೇಳಿದರೆ, ನೀವು ಇನ್ನೂ ಇದನ್ನು 14-32 ಮಾಡಲಿಕ್ಕೆ ನಿಮ್ಮ ಸಹಕಾರವೇ ಅಗತ್ಯ ಇದೆ, ಬಿಟ್ಟರೆ ಬೇರೆ ಯಾರ್ದಲ್ಲ. ಅವಳು ಏನು ಕೆಲಸ ಕೊಟ್ಟರು, ಎಷ್ಟು ಪ್ರೆಷರ್ ಕೊಟ್ಟರು ಮಾಡ್ತಾಳೆ ಎಲ್ಲ ಹೌದು. ನನ್ನಿಂದಾಗ ಸಹಾಯ ನಾನು ಯಾವತ್ತೂ ಮಾಡ್ತೀನಿ. ಈಗ ಅವರಿಗೆ ಪ್ರಮೋಷನ್ ಆಗಿ ಟ್ರಾನ್ಸ್ಫರ್ ಆಗಿತ್ತು, ಒಂದ್ಸಲ ಕ್ಯಾನ್ಸಲ್ ಮಾಡಿದ್ದೇನೆ. ಈಗ ಇದು ಒಂದ್ಸಲ ಕ್ಯಾನ್ಸಲ್ ಆಗಿದೆ. ಇನ್ನು ಕೆಲವು ಗೌರ್ಮೆಂಟ್ ಗೈಡ್ಲೈನ್ ಪ್ರಕಾರ ಎಲ್ಲ ಇದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಸದ್ಯಕ್ಕೆ ಅದನ್ನು ನಾವು ಮ್ಯಾನೇಜ್ ಮಾಡ್ತಿದ್ದೇವೆ. ಯಾಕಂದರೆ CVC ಗೈಡ್ಲೈನ್ಸ್ ಇರುತ್ತೆ. CVC ಗೈಡ್ಲೈನ್ಸ್ ಯಾರು ಕ್ವಶನ್ ಮಾಡ್ಲಿಕ್ಕೆ ಬರಲ್ಲ. ಒಂದು ಪ್ರಮೋಷನ್ ಟ್ರಾನ್ಸ್ಫರ್ನ ಒಮ್ಮೆ ಕ್ಯಾನ್ಸಲ್ ಮಾಡಿದ್ದೇವೆ. ಅದು ನಾನೇ GM ಹತ್ರ ಹೇಳಿ, ಇಲ್ಲ ಸರ್ 1 ವರ್ಷ ಮಟ್ಟ ಇರಲಿ, ಎಲ್ಲ ಬ್ರಾಂಚ್ ಮಜ್ ಹೊಸ್ತು, ಆದರೆ ನನಗೆ ಕೆಲಸ ಮುಂದ್ಕೊಂಡು ನಮ್ಮ ಫಿಗರ್ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ನಾನು ಅವ್ರು ಯಾರು ಏನು ಅಂತ ನಾವೇ ಹೇಳ್ಕೊಡ್ಬೇಕು, ಕೂತ್ಕೊಂಡು ಕಷ್ಟ ಆಗುತ್ತೆ. ಸೊ ನಿಮ್ಮೆಲ್ಲೂ ನಿಮ್ಮ ಮನೆಯಲ್ಲಿರೋ ಎಲ್ಲರ ಅಕೌಂಟು, ಆಗ ಅಕ್ಕಪಕ್ಕದವ್ರದ್ದು ಅಕೌಂಟ್ಗಳು, ನಿಮ್ಮ ರಿಲೇಟಿವ್ಸ್ ಅಕೌಂಟು, ಅವರಿಗೆ ಏನೇ ಸಾಲ ಬೇಕಿದ್ರೆ, ಏನೇ ಕಲೀಲಿಕ್ಕೆ ಬೇಕಿದ್ರೆ, ವ್ಯವಸ್ಥೆ ಬೇಕಿದ್ರೆ, ಅಥವಾ ಅವ್ರಿಗೆ ಎಕ್ಸ್ಟ್ರಾ ಅಮೌಂಟ್ ಇದ್ದರೆ ಡೆಪಾಸಿಟ್ ಮಾಡಲಿಕ್ಕೆ, ಮಂತ್ಲಿ RD ಮಾಡಲಿಕ್ಕೆ, ಈಗ ಎಂಪ್ಲಾಯೀಸ್ ಇದ್ದರೆ ಅವರಿಗೆ ಮಂತ್ಲಿ RD ಸ್ಕೀಮ್ ಮಾಡ್ಬೋದು. ಈಗ ನಮ್ಮಲ್ಲಿ PPF ಸ್ಕೀಮು ಇದೆ ಗೌರ್ಮೆಂಟ್, ಅದೆಲ್ಲ ಆನ್ಲೈನ್ ಇದೆ. ಟ್ರಾನ್ಸ್ಫರ್ ಮಾಡಲಿಕ್ಕೆಲ್ಲ ಭಾಳ ಈಸಿ ಇದೆ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಈಸ್ ಆಲ್ಸೋ ಎಕ್ಸೆಂಪ್ಟೆಡ್ ಫ್ರಮ್ ಇನ್ಕಮ್ ಟ್ಯಾಕ್ಸ್. ಬೇರೆ ಬ್ಯಾಂಕಲ್ಲಿ ಡೆಪಾಸಿಟ್ ನೀವು ತುಂಬ ಇಟ್ಟರೆ ಬಡ್ಡಿಗೆ ಟ್ಯಾಕ್ಸ್ ಕಟ್ಟಬೇಕು, ಇದರ ಅದು ಇಂಟ್ರೆಸ್ಟ್ ಕೂಡ ಎಕ್ಸೆಂಪ್ಟ್ ಇರುತ್ತೆ. ಅಂತ ಯಾವುದೇ ವ್ಯವಹಾರಗಳಿಗೆ ನಮ್ಮ ಬ್ಯಾಂಕಲ್ಲಿ ಸೌಲಭ್ಯಗಳಿದೆ, ಎಲ್ಲನೂ ಆನ್ಲೈನ್ ಮಾಡ್ತೀವಿ. ಅದಕ್ಕೆ ನಮ್ಮಲ್ಲಿ ಕರ್ಕೊಂಡು ಬನ್ನಿ. ಟ್ಯಾಕ್ಸ್ ಎಕ್ಸೆಂಪ್ಷನ್ ಬೇರೆ, ಹಿಂದೆ ಟ್ಯಾಕ್ಸ್ ಶೀಲ್ಡ್ ಸ್ಕೀಮ್ ಅಂತ ಇದೆ, ಹೌಸಿಂಗ್ ಲೋನಿಗೆ ಮನೆ ಸ್ಕೀಮ್ ಅಂತ ಇದೆ. ಈಗ ಇನ್ನೊಂದು ಹೊಸದಾಗಿ ನಾವೇನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಅಂದರೆ ಸ್ವಿಚ್ ಆನ್ ಸೇವ್ ಅಂತ. ಸ್ವಿಚ್ ಆನ್ ಸೇವ್ ಅಂತಂದರೆ, ಈಗ ನೀವು ಹೌಸಿಂಗ್ ಲೋನ್ ಒಂದು 10 ವರ್ಷ ಹಿಂದೆ ತೊಗೊಂಡಿದ್ದೀರಾ, ಒಂದು ಮನೆ ಕಟ್ಟಲಿಕ್ಕೆ ಅಥವಾ ಫ್ಲ್ಯಾಟಿಗೆ ಅಂತ ಇಟ್ಕೊಳ್ಳಿ. ಆವಾಗ 40 ಲಕ್ಷ ತೊಗೊಂಡಿದ್ದೀರಾ, ಈಗ ಒಂದು 30 ಆಗಿರುತ್ತೆ. ಈಗ ಆ ಮನೆಗೆ ನಿಮಗೆ ಟೈಲ್ಸ್ ಎಲ್ಲ ಹಳೇದಿತ್ತು, ನಿಮ್ಗೆ ಸ್ವಲ್ಪ ರಿನೋವೇಷನ್ ಮಾಡಬೇಕು, ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಹಳೆ ಸ್ಟೈಲ್ ಇರ್ತೀವಿ, ಸ್ವಲ್ಪ ರಿನೋವೇಷನ್ ಮಾಡಬೇಕು ಅಂತ ಅನಿಸಿದರೆ, ನಾವು ಆ 30 ಲಕ್ಷ ಟೇಕ್ ಓವರ್ ಮಾಡೋದಲ್ಲದೆ ಅದರೊಟ್ಟಿಗೆ ನಿಮಗೆ ಅಡಿಷನಲ್ ಕನ್ಸ್ಟ್ರಕ್ಷನ್ ಏನು ಬೇಕೋ ಅದನ್ನು ಕೂಡ ಪಾಪಪ್ ಆಗಿ ಕೊಡ್ತೀವಿ. ನಿಮ್ಮ ಏನು ರಿಕ್ವೈರ್ಮೆಂಟು. ಇಂಟ್ರೆಸ್ಟ್ ರೇಟ್ 8.6 ಇದೆ, ಈಗಿಂದ ಭಾಳ ಕಡಿಮೆ ಇದೆ. ಈಗ ನೀವು ಆ ಬ್ಯಾಂಕಲ್ಲಿ ತೊಗೊಂಡಾಗ ನಿಮ್ಗೆ ಅಲ್ಲಿ ಒಂದು ಸಲ ಬ್ಯಾಂಕ್ ತೊಗೊಳ್ಳುವಾಗ ನಿಮ್ಗೆ ಎಷ್ಟಿತ್ತು, ಈಗ ಫಾರ್ ಎಕ್ಸಾಂಪಲ್ 9 ಅಥವಾ 10 ಇಟ್ಕೊಳ್ಳಿ, ಅಥವಾ 7 ಇತ್ತು ಅಂತ ಇಟ್ಕೊಳ್ಳಿ, ಮತ್ತು ಜಾಸ್ತಿ ಆಗಿರ್ಬೋದು, ಕಡಿಮೆ ಆಗಿರ್ಬೋದು. ಈ ರೇಟ್ ಆಫ್ ಇಂಟ್ರೆಸ್ಟ್ ಚೇಂಜ್ ಆಗುವಾಗ ಇಮ್ಮಿಡಿಯೇಟಾಗಿ ಬ್ಯಾಂಕಲ್ಲಿ ಯಾವುದೇ ಬ್ಯಾಂಕಲ್ಲಿ ಚೇಂಜ್ ಆಗೋದಿಲ್ಲ. ಅವ್ರದ್ದು MCLR ಕಡಿಮೆ ಆದರೆ ದರ್ ಇಸ್ ಎ 1 ಪೀರಿಯಡ್ ಕ್ವಶನ್ ಟೈಮ್ ಫಾರ್ ಚೇಂಜ್ ಇನ್ MCL, ಡೌನ್ವರ್ಡ್ ಆರ್ ಅಪ್ವರ್ಡ್. ಸೊ ನಿಮಗೆ ಅಲ್ಲಿದ್ದು ಯಾವುದೇ ರೇಟ್ ಇದರಲ್ಲೂ ಈಗ MCLR ನಮ್ಮದು ನಿನ್ನೆ 8.65 ಇವತ್ತಿನ 8.6 ಆಗಿದೆ. ಸೊ ಯಾವ ಬ್ಯಾಂಕಲ್ಲಿ ಅಷ್ಟು ಕಡಿಮೆ MCLR ಇಲ್ಲ. ಖಂಡಿತವಾಗಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿನೇ ಇರುತ್ತೆ. ನೀವು ಇಲ್ಲಿ ಬರುವಾಗ ನಾವು 8.6 ಕೊಡ್ತೇವೆ. ಅದಲ್ಲದೆ ಒಂದು 4 ವರ್ಷ ಹಿಂದಿನವರೆಗೆ ಎಲ್ಲ ಬ್ಯಾಂಕಲ್ಲೂ 25 ವರ್ಷ ಮಾತ್ರ ಹೌಸಿಂಗ್ ಲೋನ್ ಟರ್ಮ್ ಕೊಡ್ತಿದ್ರು. ಈಗ ನಾವು 30 ವರ್ಷ ಕೊಡ್ತೇವೆ, ನಿಮ್ಮ 70ನೇ ವರ್ಷ ಆಗೋ ತನಕ. ಈಗ ನೀವು 50ನೇ ವರ್ಷ ಲೋನ್ ತೊಗೊಂಡಿದ್ರೆ ನಿಮ್ಮ 70ನೇ ವರ್ಷ ಆಗೋ ತನಕ ಕೊಡ್ತೇವೆ. ನಿಮ್ಮ ಮಕ್ಕಳು ಅಥವಾ ಇನ್ಕಮ್ ಇರೋ ಶ್ಯೂರಿಟಿ ಇದ್ದರೆ ಇನ್ನೂ ಜಾಸ್ತಿ ಕೊಡ್ತೇವೆ, ಅವರ ಇನ್ಕಮ್ ತೊಗೊಂಡು.